ಕಾಂತಾರ ಮೂವಿಗೆ ಹೋಗೋದಿಲ್ಲ. ಕಾಂತಾರ ಒಂದು ದಂತಕತೆ. ಜೈ ಶ್ರೀರಾಮ್ ನಿಖಲ್ ತಗೊಂಡುಲ್ಲರು EU ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಯಾನ್ ಅಚಲ್ ಉಬರಡ್ಕ ಇನಿ ಯಾನ್ ಕುಡ್ಲ ಹೋಗೋದಿಲ್ಲ. ದಾಯ ಪಂಡ ಕಾಂತಾರ ಮೂವಿಗೆ ಹೋಗೋದಿಲ್ಲ. ಎಂಕ್ಲೊಂಜಿ 10 ಜನ ಹೋಗೋದಿಲ್ಲ. ಸಿನಿ ಪೊಲೀಸ್ ನಮ್ಮ ಸಿಟಿ ಸೆಂಟರ್ ಇಪ್ಪುನಂಚಿತ್ತಿನ ಸಿನಿ ಪೊಲೀಸ್ಗೆ ಹೋಗೋದಿಲ್ಲ. ಪಂಡ ಅಂತೆ ಎಕ್ಸೈಟ್ಮೆಂಟ್ ಆದುಲ್ಲೆ ಪಂಡ ಮಾತೆರ್ನೆಲ್ಲ ರಿವ್ಯೂ ಬುಕ್ಕ ರಿಷಬ್ ಶೆಟ್ಟಿ ಇಂಬೆರ್ನ ಇಂಟರ್ವ್ಯೂಸ್ ಮೇಕಿಂಗ್ ಹೊಂಬಳೆ ಫಿಲಮ್ಸ್ ಚಾನಲ್ ಬತ್ತಿನ ಮೇಕಿಂಗ್ ಕಾಂತಾರದ ಮೇಕಿಂಗ್ ಪೂರ ತೂದು ಭಯಂಕರ ಎಕ್ಸೈಟ್ಮೆಂಟೆಡ್ ಇತ್ತೆ. ಇತ್ತೆಲ್ಲ ಎಕ್ಸೈಟ್ಮೆಂಟೆಡ್ ಉಲ್ಲೆ ಎಂಚ ಉಂಡು ಮೂವಿನ್ ಪಂಡ ತೂಯರ ಓಡಾದ್ರೆ ಮಾತೆರ್ಲ ಭಾರಿ ಶೋಕದ ಮೂವಿ. ಮಾತೆರ್ಲ ತೂವೋಡು ನಮ್ಮ ತುಳುನಾಡ ಸಂಸ್ಕೃತಿನ ಮೂವಿ ಹಿಡಿದು ತೋಜಾದಿರು ಪಂಡದು ಪನೊಂದಿತ್ತೇರು. ಸೊ ತೂಕ ಎಂಚೊಂಡು ಮೂವಿಯಿಂದ ರಿಯಾಕ್ಷನ್ ತೊಂಗ ಮಾತೇರ್ನಲ್ಲ. ಲಾಸ್ಟ್ ಟೈಮ್ ಚಾರ್ಲಿದ ಮೂವಿ ಬನ್ನಗಲ್ಲ ಬ್ಲಾಗ್ ಮಂತಿತ್ತೆ ರಿಯಾಕ್ಷನ್ ತಂದಿತ್ತೆ. ಅಂಚನೆ ಕಾಂತಾರದೆಲ್ಲ ಮಲ್ತೊಂದುಲ್ಲೆ. ಸೊ ನಿಕ್ಲ ಸಪೋರ್ಟ್ ಇಪ್ಪಾಡು ಇತ್ತೆ ಪಿದಾಡ್ಗ 4 ಗಂಟೆಗೆ ನಾನು ಇಲ್ಲಲ್ದು ಪಿದಾಡುವ ಯಾನ್ ಅಮ್ಮನ ಪಿದಾಡುವ ಬುಕ್ಕ ಏರು ಮಾತ ಬರ್ಪೇರಿಂದ ಅಕ್ಲೇನ ಪರಿಚಯ ಮಲ್ತೊಂದು ಪೋಪೆ. ಫಸ್ಟ್ ನಮ್ಮ ಪುತ್ತೂರು ತಿಕ್ಕಗ ಅವು ಆಯ್ಬುಕ್ಕ ಬಿಸಿ ರೋಡ್ ಪೋಯಿ ಬಿಸಿ ರೋಡ್ ಆಯ್ಬುಕ್ಕ ಕುಡ್ಲ ಪೋಯಿ ನಮ್ಮತ್ತೆ ಬಿಸಿ ರೋಡ್ ರೀಚ್ ಆತ. ನಮ್ಮೊಟ್ಟಿಗೆಲ್ಲೇರು ಶಾಸ್ತ್ರಿಲು ಬೇರು ಬತ್ತನ್ನೇ ಲೇಟ್ 1 ಗಂಟೆ ಲೇಟ್ ಬರ್ತದೇರು ಬೇರು. ನಮ್ಮೊಟ್ಟಿಗೆಲ್ಲೇರು ಅಮ್ಮ ಬೊಕ್ಕ ಚೈತ್ರಕ್ಕ ಒಲ್ಲೇರು ಎದುರು ಹೋಗುದಿಲ್ಲೇರು. ನಮ್ಮ ಕಾಂಚನತ್ತಿಗೆ ಗುರುಬಾಯಿ ಒಲ್ಲೇರು ಕುഞ്ഞി ನಮ್ಮ ಬೀಚ್ ರೋಡ್ ರೀಚ್ ಆತ. ಎಂಜಾ ನಮ್ಮತ್ತೆ ಕಾಂಚು ನಮ್ಮ ಬರ್ತ್ಡೇಗಲ್ ಹ್ಯಾಪಿ ಬರ್ತ್ಡೇ. ನಮ್ಮ ಡಿಂಗಿನ ಬರ್ತ್ಡೇ. ಹಲೋ ಡಿಂಗಿ ಅವರ ಬರ್ತ್ಡೇ. ನಮ್ಮತ್ತೆ ಕಾಂಚು ಅವರ ಮನೆಯಲ್ಲಿದ್ದೇವೆ. ನಮಸ್ಕಾರ. ನಮ್ಮ ಡಿಂಗಿನ ಬರ್ತ್ಡೇಗೆ ಡಿಂಗಿ ಡೈನ್ ಕೇಕ್. ಡಿಂಗಿ ಅಕ್ಕ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಅದ ಪದ್ಯ ಅಂತ ಮೂವಿಗೆ ಒಪ್ಪಲಿದ್ದು ಹ್ಯಾಪಿ ಬರ್ತ್ಡೇ. ನೋಡಿ
ಇವರ ಸ್ಟೂಡೆಂಟ್ ಯಾರಾದ್ರೂ ವ್ಲಾಗ್ ನೋಡ್ತಿದ್ರೆ ಸ್ವಲ್ಪ ಮಾರ್ಕ್ ಅಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ಲಿಕ್ಕೆ ಹೇಳಿ. AU ಕ್ರಿಯೇಷನ್ಸ್ ಇದು ಕೂಪನ್ ಕೋಡ್ ಕೊಟ್ರೆ ಜಾಸ್ತಿ ಮಾಡಿಕೊಡ್ತಾರೆ. ಎಕ್ಸಾಮ್ ಆಗ್ತಾ ಉಂಟು. ನಮ್ಮತ್ತೆ ಕಾಂತಾರ ಮೂವಿಗೆ ಪೋಂದಿಲ್ಲ 7:20 ಶೋ ಇಪ್ಪನು ಗಟ್ಟದಕ್ಕಲ್ಲ ತಗೊಂಡು ಇಂಚನೆ ಕಯ 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 ಫಿಶ್ ಮಾರ್ಕೆಟ್ ಹೋಗ್ಲಿಕ್ಕೆ ಕೆಜಿಗೆ 20 ಎಂಚ ಗುರು ಬಾಯ್ ಓ ಈ ತರ ನಮ್ಮ ಬೀಚ್ ರೋಡ್ ಹೊಡ್ದು ಪಿದಾಡಿಯ ಡೈರೆಕ್ಟ್ ಅದು ನಮ್ಮ ಸಿಟಿ ಸೆಂಟರ್ ಮಾಲ್ಗೆ ಹೋಗೋದಿಲ್ಲ ಅದೇ ಬಂಡ 7:20 ಶೋ ಇಪ್ಪನು. ಸೊ 6:25 ಮೂಲ ನಾನು 1 ಗಂಟೆ ಟೈಮ್ ಇಪ್ಪನು. 1 ಗಂಟೆ ಯಾವುಂಡು ಅಂಡ ಒಂಜಿ ಪ್ರಾಯದಾರತ ಅಂಚ ಬುಕ ಜವಾಬ್ದಾರಿ ಇಪ್ಪುನಾರು ನಾನ ಎಂಗೇಜ್ಮೆಂಟ್ ಬರ ಆಯ್ನಾರು ನಿಕ್ಲೆ ಎಂಗೇಜ್ಮೆಂಟ್ ದ 2 ಎಪಿಸೋಡ್ ಲ ತೂಯಾರಂದ ಎಣ್ಣೆ ಎಂಚಾತನಂದು ಕಮೆಂಟ್ ಪಾಡ್ಲೆ ಎಂಗೇಜ್ಮೆಂಟ್ ದ ಎಪಿಸೋಡ್ ಬುಕ ಎಪಿಸೋಡ್ 1 ಒಂಜಿ ಕಾಮಿಡಿ ಆತನ ಹೌದು ಆಯ್ತು ಅಂತ ಗೊತ್ತಾಂಡ ನನ್ನ ಕಮೆಂಟ್ ಮಾಡ್ಲಿ ಫಿರ ಒಂಜಿ ಉತ್ತರ ಬರ್ತದೆ ಐತೆಂಗ್ಲ ಓನ್ಲ ಕಾಂತಾರಾಗ್ ರಾಂಪ ಅದು ಅವಳಿಗೆ ಚಂದಮಾಮ ತೋರಿಸ್ತಾ ಇದ್ದೆ. ಸಿನಿ ಪೊಲೀಸ್ ಫುಲ್ ರಶ್ ಉಂಡು. ಬಲೆ ಪೈ ಬೇಗ ಬೈ. ರಸಮಂಜರಿ ರಂಗೇರಿ ಟಿಕೆಟ್ ತೋ ಜಾಗ ಬೈ. ಎಂಜ ಒಂದು ಗುರು ಬಾಯ್. ಎಕ್ಸೈಟೆಡ್ ಫಾರ್ ಕಾಂತಾರ ಹೇಗೆ ಬುಕ್ ಆಗ್ತಾ ಉಂಟಾ? ನೋಡಿದ್ಮೇಲೆ ಹೇಳ್ತೀವಿ. ಕಾಂತಾರ ನೋಡಿದ ಮೇಲೆ ನಾವು ರಿವ್ಯೂ ಹೇಳ್ತೇವೆ ಹೇಗೆ ಉಂಟಂತ. ನಾವು ಚಾರ್ಲಿ ಮೂವಿಯದ್ದು ಬ್ಲಾಗ್ ಮಾಡಿದಾಗೆ ಕಾಂತಾರದ್ದು ಕೂಡ ಮಾಡ್ತಿದ್ದೇವೆ. ಸೆಕೆಂಡ್ ಟೈಮ್ ಕುഞ്ഞി ಚಾರ್ಲಿಗೆ ಹೋಗಿತ್ತು ಇದಕ್ಕೆ ಎಕ್ಸಾಮ್ ಎಂಚು ಮುರಾಣಿ ಎತ್ತೆ ಕುಡ ಬರಡಾಪಣೊಂದು ಇತ್ತ ಬಂಡೆ ಬ್ಲಾಗ್ ಶುರು ಆಪಣ ತುಂಬು ಐದು ತಿಂಬೇಕು ಮುರಾಣಿ ಎಂಗೇಜ್ಮೆಂಟ್ಗೆ ಬರ್ತದಲ್ಲ ಅದ ರ್ಯಾಂಕ್ಡ್ ನಮ್ಮ ಜಿ ಗುಜ್ಜೆ ಬತ್ತೇರಿ ಬೈ ಒಲೆ ಬೈ. ಸೆಲ್ಫಿ ಇದೆ ಪೊಡ್ಗೆ. ಎಂತರ ಎಂತಗೆ ಪಾಪ್ಕಾರ್ನ ಪರಿಮಳ ಬತ್ತು ಆದ್ರೆ ಲೋನ್ ಮಾಡಗಷ್ಟೇ. ಪಾಪ್ಕಾರ್ನ್ ಇದು ಪರಿಮಳ ಬರ್ತಾ ಉಂಟು ಆದ್ರೆ ಪಾಪ್ಕಾರ್ನ್ ತಿನ್ಬೇಕಾದ್ರೆ ನಾವು ಲೋನ್ ತಗೊಳ್ಬೇಕು ಅಂತ. ಪಾಪ್ಕಾರ್ನ್ ತಗೊಳ್ದ ಬೈ ಬೈ. Bye bye. Hey gracious. Hi. Thank you sir. Thank you so much. Hi. Thank you so much.
ಬಲಿ 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 ಬಿಗ ಬಲಿ. ಮೇಲೆ ಮೇಲೆ ಇತ್ತೆ ರಿಷಬ್ ಶೆಟ್ಟಿ ಬರೀ ಕೊಡತ್ತೆ ಮೊದಲು 2 ದಿನಾನು ಇದು ಸಿಸಿಗೆ ಬಂದೈತೆ 3 ನಿಗ್ಲು ರಿಷಬ್ ಶೆಟ್ಟಿ ಬಂದ ಎಂಚ ಒಂದುಂಡು ಗುರು ಬೈ ಎಂಚ ಜಿಗುಜೆ ಚಳಿ ಆಗಿದೆ ಇಂದು ಪೋಡಿಗೆ ಪಡಿಕೆ ಬರವಲ್ಲಿ ಚಳಿ ಎಂಚ ಸೆಕೆಂಡ್ ಟೈಮ್ ಮೂವಿ ತಗೊಂಡಿಲ್ಲಾರ ಇರ್ನ ಒಪಿನಿಯನ್ ಎಂಚ ಬನ್ಲೆ ಫುಲ್ ಎಕ್ಸೈಟ್ಮೆಂಟ್ ರಡ್ನೆ ಸರ್ತಿಲ್ ಎಕ್ಸೈಟ್ಮೆಂಟ್ ಉಳ್ಳಾರ ಬಂಡ ಮೂವಿ ಎಂಚ ಇಪ್ಪು ಅಡ್ಡಿಪೊಳಿ ಇಪ್ಪು ಎಂಚ ಅದು ಜಗತ್ತಿಗೆ ಹೇಳೋ ಕಳ್ಸಿಡಿ ಎಂಚ ಇಂಟರ್ವಲ್ ಊಟ ಎಂಚ ಐತನೆ ಎಂಚ ಇಂಟರ್ವಲ್ ಊಟ ನೋಡಿ ಅಭ್ಯಾಸ ಆಗಿದೆ. ನೋಡಿ ಗೊತ್ತಿದೆ ಇಂಟರ್ವಲ್ ಊಟ ಎಂಚ ಐತನೆ ವರ ಪೋಡಿಗೆ ನಡೋದ ಅದು ಮಾರೆ ವರ ಪೋಡಿತಿದ್ದು ಪಡಿಕೆ ಹೋಯ್ತು ಚಡ್ಡಿ ಚಂಡಿ ಅವು ಎಂಚ ಅಂಡೆ ಇಂಟರ್ವಲ್ ಮಟ ಹೆಂಗಿತ್ತು ಇಂಟರ್ವಲ್ ಅವರಿಗೆ ಮತ್ತೆ ಇಂಟರ್ವಲ್ ಆಯ್ಬಿಟ್ಟು ಕೂಡ ಮೂವಿ ತೂರ പോകുന്നില്ല ಅಪ್ಪರ್ದೆ ತಂಡ ಲೋನ್ ಬಂದು ಕೊಡವೆ ಸೊ ಧೈರ್ಯ ಬರೋದು ನಿನ್ನೊಳಗಿನ ಕೆಚ್ಚಿನಿಂದ. ಎಂಚಾಂಡ್ ಮೂವಿ ಎಂಚಾಂಡೆ ಎಂಚಾಂಡ್ ಮೂವಿ ಮೂವಿ ಮಾತ್ರ ಭಾರಿ ಶೋಕದ ಮೂವಿ ಇತ್ತಂದ್ರೆ ಖುಷಿ ಅಂಡೆ ಎಂಚಿನ ಪಂಡ ಒಂಜಿ ಕಾಲಿ ಬೆಂಕಿದ ಸೀನ್ ಕಾಲಿ ಬೆಂಕಿದ ಒಂಜಿ ಬೊಲ್ಪುಡು ಭಾರಿ ಶೋಕದ ಸೀನ್ ಇತ್ತಿದ್ದೀರಿ ನಮ್ಮ ರಿಷಬ್ ಶೆಟ್ಟಿ ಅವರ ನಿರ್ದೇಶನದಲ್ಲಿ ಐನು ಎಂಚ ಪನೋಡು ಅವು ಎಂಚಿನ ವಿಷಯ ಪಂಡ ಐನು ಎಂಚ ಪನೋಡು ಒಂದು ಪಂಡೆ ಹೆಂಗೆ ಅಂದಾಜ ಒಂದಿಜ್ಜಿ ಆ ಭಾರಿ ಶೋಕದ ಮೂವಿ ನಮ್ಮ ತುಳುನಾಡ ಕಲ್ಚರ್ನ ಭಾರಿ ರಿಚ್ ಅದು ತೋರಿಸ್ಪಾದಿರಿ ನಮ್ಮ ರಿಷಬ್ ಶೆಟ್ಟಿ ಹ್ಯಾಟ್ಸ್ ಆಫ್ ಟು ಯು ರಿಷಬ್ ಶೆಟ್ಟಿ ಆ್ಯಂಡ್ ಟೀಮ್ ಎಂಚ ಶಾಸ್ತ್ರಿಲೆ ಎಂಚಾಂಡ್ ಮೂವಿ ಆಕ್ಟಿಂಗ್ ಡೆಡಿಕೇಶನ್ ಮಾತ್ರ 100% ಕೊಡ್ತಾರ ಎನರ್ಜೆಟಿಕ್ ಸೂಪರ್ ಮಾತ್ರ ಮೂವಿ ಗ್ಯಾರಂಟಿ ಸರಿ 3 ಸರಿ ನೋಡುವಂತಲೇ ಲಾಸ್ಟ್ 15 ಮಿನಿಟ್ಸ್ ಮಾತ್ರ ಅದು ಅವು ಮಾತ್ರ ಒಂಜಿ ಭಾರಿ ಶೋಕ್ ಆಗ್ತದೆ ಎಂಚ ಮೂವಿ ಎಂಚ ಐತೇನು ಮೂವಿ ಎಂಚ ಐತಂಡೆ ಏತ್ ಸತ್ಯ ರಡ್ನೇ ಸತ್ಯ ಎಂಕ್ಲಿತ್ತ ದೀಪ ಕಂಫರ್ಟ್ ಚಟ್ನಿಗೆ ವೆಜ್ ಹೋಟೆಲ್ಗೆ ವನಸ್ಸಿಗೆ ಬೈದ ಪಂಡ ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮ್ ಆದಿತ್ತಲೆ ಬಟ್ ಎಂಕ್ಲ ಪಜ್ಜಾನ ಉಲ್ಲ ಪಂಡದು ಬರ್ರೆ ಬಂದಿರು ಸೊ ಇತ್ತ ವನಸ್ ಮಲ್ತದು ಎಂಕ್ಲು ರಿಟರ್ನ್ ಇಲ್ಲಡೆ പോകുന്നിಲ್ಲ ಕಾಂತಾರ ಒಂದು ದಂತಕತೆ ಭಾರಿ ಶೋಕದ ಮೂವಿ ಮಾತೆರ್ಲ ಬತ್ತು ತೂಲೆ ತುಳುನಾಡ ಸಂಸ್ಕೃತಿನ ತುಷ್ಪವನ ಚಿತ್ತನ ಮೂವಿ ಒಂಜಿ ಲಾಸ್ಟ್ 30 ಮಿನಿಟ್ಸ್ ಆ ಮೂವಿ ಮಾತ್ರ ಭಾರಿ ಶೋಕ್ ಇತ್ತಂದ್ರೆ ಪಂಡ ಅವು ಎಕ್ಸ್ಪೀರಿಯನ್ಸ್ ಮಂತದೇ ತೂಡು ಪಂಡ ಆತ್ ಖುಷಿ ಆಪುಂಡು ಮೂವಿ ತೋನಾಗ ಸೊ ವನಸ್ಸಿಗೆ ಬರೋ ಒಂದು ಲೇರು
ಶಾಲಾ ಮಕ್ಕಳ ಟ್ರಿಪ್ ಬಂದಾಗ ಲೈನಲ್ಲಿ ಬರ್ತಿದ್ದಾರೆ. ಬೇಗ ಬೇಗ போய் ಬಂದು ಅನ್ಪುನ ಟೈಮ್ ಆಂಡ್ ದೆಕ್ಕಿರುಂಡ ಒಂದು ಇನ್ನೂ ಊಟ ಮಾಡ್ತಲೇ ಉಂಟು. ಪೇಮೆಂಟ್ ಮಾಡ್ಲಿಕ್ಕೆ ಹಣ ಇಲ್ಲ. ಹೇಗೆ ನೀವು ಕಟಾರವಾ? ಕಟಾರ ತೊಳೆಯುವುದು? ನೀ ಎಂತ ತೊಳೋದು? ಕಟಾರವ? ನೀನು ಗ್ಲಾಸ್ ಎಲ್ಲ ತೊಳೆ ಆತ. ಇದು ಕಾಂತಾರ ಮೂವಿ ತೂದಾಂಡೆ ಭಾರಿ ಶೋಕದ ಮೂವಿ ನಿಕ್ಕೆಲ್ಲ ತೂಲೆ ಕಾಂತಾರ ಮೂವಿಗೆ ಸಪೋರ್ಟ್ ಮಾಡ್ಲೆ ಅಂಚನೆ ಆಯ್ತಾ. ಮೇಕಿಂಗ್ ಎಲ್ಲ ಭಾರಿ ಶೋಕಡೆ ನಮ್ಮ ಹೊಂಬಾಳೆ ಫಿಲಮ್ಸ್ ಯೂಟ್ಯೂಬ್ ಚಾನಲ್ ಪಾಡ್ದೇರು ತೂಲೆ ಇತ್ತೆ 1 ಗಂಟೆ ಅಂಡೆ ತಲೆಗೆ ಅಂಚ ಇತ್ತೆ ಜಸ್ಟ್ ರೀಚ್ ಆಯ 1 ಗಂಟೆ ಅಂಡೆ ಜಸ್ಟ್ ರೀಚ್ ಆಯ್ನಂತೆ. ಈ ವ್ಲಾಗ್ ನಿಕ್ಲಿಗೆ ಇಷ್ಟ ಅಂಡ್ ಬಂದೇನೆ ಇನ್ಸ್ಟಾನಲ್ಲಿ ಬ್ಲಾಗ್ಸ್ ಬೋಡಂಡ AU ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಂಪ್ಲೆ, ಲೈಕ್ ಮಂಪ್ಲೆ, ಶೇರ್ ಮಂಪ್ಲೆ, ಕಮೆಂಟ್ ಮಂಪ್ಲೆ ಅಂಚನೆ ಸೈಡ್ ಇಪ್ಪನ ಬೆಲ್ ಬಟನ್ಲ ಒತ್ತಲಿ. ನೆಕ್ಸ್ಟ್ ಬ್ಲಾಗ್ ಇಡುತ್ತಿಕ್ಕ ಫ್ಯಾಕ್ಟ್ರಿ ನೋಡ್ತೇವೆ.